ಆ್ಯಕ್ಚುಲಾಗಿ ಈ ಹಸಿ ಮಾವಿನಕಾಯಿ ಇದೆಯಲ್ಲ, ದೇಹಕ್ಕೆ ತುಂಬಾ ಅಂತಂದರೆ ತುಂಬಾ ತಂಪು. ಈ ತಂಪು ತಂಪಾದ ಖಾರ ಖಾರ ಹುಳಿ ಹುಳಿ ಸಿಹಿ ಸಿಹಿ ಮಾವಿನಕಾಯಿ ಜ್ಯೂಸನ್ನು ಕುಡಿತಾ ಇದ್ದರೆ ಅದರ ಮಜಾನೇ ಬೇರೆ. ಹಲೋ ನಮಸ್ತೆ, ಹೇಗಿದ್ರಿಲ್ಲ? ಆ್ಯಕ್ಚುಲಾಗಿ ಮನುಷ್ಯನಿಗೆ ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ಕಾಯಿ ಹಣ್ಣು ತರಕಾರಿಗಳು ದೇಹಕ್ಕೆ ಒಳ್ಳೆಯದು, ಅದೇ ಥರದ ಹಣ್ಣು ತರಕಾರಿ ಕಾಯಿಗಳು ಬೆಳೀಲಿಕ್ಕೆ ಶುರುವಾಗುತ್ತೆ. ಆ್ಯಕ್ಚುಲಿ ಇವಾಗ ಮಾವಿನಕಾಯಿ ಸೀಸನ್ ಶುರುವಾಗಿದೆ. ಸೆಕೆಗಾಲದಲ್ಲಿ ಮಾವಿನಕಾಯಿ ತುಂಬಾ ಅಂದರೆ ತುಂಬಾ ಒಳ್ಳೆಯದು. ನೀವು ಖಂಡಿತವಾಗ್ಲೂ ನಂಬಬೇಕು. ಕೆಲವರು ಹೇಳ್ತಾರೆ ಮಾವಿನಕಾಯಿ ಉಷ್ಣ ಜಾಸ್ತಿ ಅಂತ, ಬಟ್ ಖಂಡಿತವಾಗ್ಲೂ ತಪ್ಪು. ಮಾವಿನಕಾಯಿ ತುಂಬಾ ದೇಹಕ್ಕೆ ತಂಪು. ಸನ್ ಸ್ಟ್ರೋಕ್ ಆದವರಿಗೆ, ಡಿಹೈಡ್ರೇಷನ್ ಪ್ರಾಬ್ಲಮ್ ಇದ್ದವರಿಗೆ ಮಾವಿನಕಾಯಿಯ ಜ್ಯೂಸ್ ಮಾಡಿಕೊಟ್ರೆ ತುಂಬಾ ಎನರ್ಜಿ ಬರುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇಂಥ ಮಾವಿನಕಾಯಿಯ ಸೂಪರ್ ಕೂಲ್ ಆಗಿರುವಂಥ ಜ್ಯೂಸನ್ನು ಹೇಗೆ ಮಾಡೋದು, ಇದರದ್ದೊಂದು ಸೂಪರ್ ಚಟ್ನಿಯನ್ನು, ಬಾಯಿ ರುಚಿಸುವಂಥ ಚಟ್ನಿಯನ್ನು ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ನೋಡಿ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ನನ್ನೆಲ್ಲ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ಇವತ್ತು ನಾನು ಈ ಹಸಿ ಮಾವಿನಕಾಯಿಯ 3-4 ಬಾಯಿ ನೀರೂರಿಸುವಂತಹ ಸೂಪರ್ ರೆಸಿಪಿನ ಹೇಳ್ತಾ ಇದ್ದೀನಿ. ಅದೇ ಥರ ಈ ಮಾವಿನಕಾಯಿಂದ ದೇಹಕ್ಕೆ ಅದೆಷ್ಟು ಲಾಭ ಇದೆ ಅನ್ನೋದನ್ನು ಕೂಡ ಡಿಟೇಲ್ ಆಗಿ ಹೇಳ್ತೀನಿ. ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೊದಲನೆಯದಾಗಿ ಒಂದು ಸೂಪರ್ ಆಗಿರುವಂತಹ ಕೂಲ್ ಖಾರ ಖಾರ ಸಿಹಿ ಸಿಹಿ ಹುಳಿ ಹುಳಿ ಇರುವಂತಹ ಹಸಿ ಮಾವಿನಕಾಯಿಯ ಜ್ಯೂಸನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನು ಒಂದು ಹಸಿ ಮಾವಿನಕಾಯಿಯನ್ನು ತಗೊತಾ ಇದ್ದೀನಿ. ಇಷ್ಟು ಫುಲ್ ಹಾಕೋದು ಬೇಕಾಗಿಲ್ಲ. 2 ಗ್ಲಾಸ್ ಜ್ಯೂಸ್ ಮಾಡೋದಿದ್ರೆ ಇದರ ಒಂದು ಮಾವಿನಕಾಯಿಯ ಅರ್ಧದಷ್ಟು ನಾವು ಹಾಕೋಬಹುದು. ಸಿಪ್ಪೆನ ತೆಗೆದುಬಿಟ್ಟು ನೀಟಾಗಿ ಚಿಕ್ಕ ಚಿಕ್ಕ ಪೀಸ್ದಾಗಿ ಕಟ್ ಮಾಡ್ಕೊಳ್ಳಿ. ಮಾವಿನಕಾಯಿಯ ಜ್ಯೂಸನ್ನು ಕೆಲವರು ಒಂದು ಸ್ವಲ್ಪ ಬೇಯಿಸ್ಬಿಟ್ಟು ಬೇಕಾದರೂ ಮಾಡ್ತಾರೆ. ನಾನು ರಾ ಮ್ಯಾಂಗೋ ಅಂದರೆ ಹಸಿ ಮಾವಿನಕಾಯಿ ಹಣ್ಣಿನ ಜ್ಯೂಸನ್ನೇ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. 2 ಗ್ಲಾಸ್ ಜ್ಯೂಸ್ ಮಾಡಬೇಕು ಅಂತಂದರೆ ನಾವು ಅರ್ಧ ಮಾವಿನಕಾಯಿ ಹಾಕೋಬೋದು. ಇದು ತೋತಪುರಿ ಮಾವಿನಕಾಯಿಯನ್ನು ತಗೊಂಡಿದ್ದೀನಿ. ಇದಕ್ಕೆ ಇನ್ನೂ ತಂಪಾಗಲಿಕ್ಕೆ ಹೆಲ್ತಿಗೆ ತುಂಬಾ ಒಳ್ಳೆಯದು ಅಂತ ಸ್ವಲ್ಪ ಪುದೀನ ಸೊಪ್ಪು ಹಾಕೊತಾ ಇದ್ದೀನಿ. ಸ್ವಲ್ಪ ಖಾರ ಫ್ಲೇವರ್ ಬರಲಿ ಅಂತ ಒಂದು ಚಿಕ್ಕ ಹಸಿಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಆಪ್ಷನಲ್, ಖಂಡಿತವಾಗ್ಲೂ ಬೇಕಿದ್ರೆ ಮಾತ್ರ ಹಾಕಿ. ಮಾವಿನಕಾಯಿ ಜ್ಯೂಸ್ ತುಂಬಾ ರುಚಿ ಬರಬೇಕು ಅಂತಂದರೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ಅದಾದ ನಂತರ ರುಚಿಗೆ ತಕ್ಕಷ್ಟು ನಾವು ಸಕ್ಕರೆನ ಹಾಕ್ಬೋದು. ಸಕ್ಕರೆ ಬದಲು ನೀವು ಬೆಲ್ಲ ಬೇಕಾದರೂ ಯೂಸ್ ಮಾಡಿ. ಸಕ್ಕರೆ ಅಷ್ಟೊಂದು ಒಳ್ಳೆಯದಲ್ಲ. ಇವಾಗ ನಾನು 2 ಗ್ಲಾಸಷ್ಟು ಜ್ಯೂಸನ್ನು ಮಾಡಲಿಕ್ಕೆ 1.5 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇನ್ನು ಫ್ಲೇವರ್ ಜಾಸ್ತಿ ಮಾಡಬೇಕು ಅಂತಂದರೆ ನೀವು ಒಂದು ಸ್ವಲ್ಪ ಶುಂಠಿ ಕೂಡ ಸೇರಿಸ್ಬೋದು. ಹುಳಿ ಇಲ್ಲ ಜಾಸ್ತಿ ಅಂತಂದರೆ ಒಂದು ಸ್ವಲ್ಪ ಲಿಂಬೆ ರಸನ್ನು ಕೂಡ ಆ್ಯಡ್ ಮಾಡ್ಬೋದು. ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಜ್ಯೂಸನ್ನು ರೆಡಿ ಮಾಡ್ಕೊಳ್ಳಿ. ಕ್ಲೀನಾಗಿ ಗ್ರೈಂಡ್ ಆಗಿದ್ದರೆ ಫಿಲ್ಟರ್ ಮಾಡೋ ಅಗತ್ಯ ಇಲ್ಲ. ಹಾಗೆಯೇ ಸರ್ವ್ ಮಾಡ್ಬೋದು. ನೋಡಿದ್ರಲ್ಲ, ಇಷ್ಟು ಸೂಪರ್ವಾಗಿರುವಂತಹ ಕೂಲ್ ಆಗಿರುವಂತಹ ಸಿಹಿ ಹುಳಿ ಖಾರ ಮಿಶ್ರಿತ ಮಾವಿನಕಾಯಿಯ ಜ್ಯೂಸ್ ರೆಡಿ ಆಗಿದೆ. ಇದಕ್ಕೆ ಬೇಕು ಅಂತಿದ್ರೆ, ನಿಮಗಿನ್ನ ಥಂಡಿ ಬೇಕು ಅಂತಿದ್ರೆ ಐಸ್ ಕ್ಯೂಬನ್ನು ಬೇಕಾದರೂ ಹಾಕಿಬಿಟ್ಟು ಸರ್ವ್ ಮಾಡ್ಬೋದು. ಖಂಡಿತವಾಗ್ಲೂ ಆಪ್ಷನಲ್. ಇವಾಗ ಬಾಯಿಗೆ ಅದ್ಭುತ ರುಚಿ ಕೊಡುವಂಥ, ಊಟ ಮಾಡುವಾಗ ಬಾಯಿ ರುಚಿ ಇಲ್ಲ, ಊಟ ಸೇರಲ್ಲ ಅನ್ನೋರಿಗೆ ಒಂದು ಸೂಪರ್ ಆಗಿರುವಂತಹ ಖಡಕ್ ಆಗಿರುವಂತಹ ಮಾವಿನಕಾಯಿಯ ಚಟ್ನಿನ ಹೇಗೆ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಅರ್ಧ ಮಾವಿನಕಾಯಿ ಕಟ್ ಮಾಡಿಕೊಂಡು ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡಿಕೊಂಡು ತಗೊಂಡಿದ್ದೀನಿ. ಅರ್ಧ ಮಾವಿನಕಾಯಿ ಸಾಕು. ಇದು ಕೂಡ ತೋತಪುರಿ ಮಾವಿನಕಾಯಿನೇ. ಚಿಕ್ಕ ತುಂಡು ಶುಂಠಿ, ಅರ್ಧ ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ. ಖಾರ ಜಾಸ್ತಿ ಬೇಕು ಅಂತಂದರೆ ಹಸಿಮೆಣಸಿನ್ಕಾಯಿ ಒಂದು ಜಾಸ್ತಿ ಹಾಕ್ಕೊಳ್ಳಿ. ಇದನ್ನ ನಾವು ಒಣಮೆಣಸಿಂದನೂ ಮಾಡ್ಬೋದು. ಹಸಿಮೆಣಸಿನ್ಕಾಯಿಯ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ 1 ಹಿಡಿಯಷ್ಟು ಕಾಯಿ ತುರಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ನಿಮಗೆ ಇನ್ನೊಂದು ಸ್ವಲ್ಪ ಸ್ವೀಟ್ ಫ್ಲೇವರ್ ಬೇಕು ಅಂತಂದರೆ ಬೆಲ್ಲ ಕೂಡ ಆ್ಯಡ್ ಮಾಡ್ಬೋದು. ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಚಟ್ನಿನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಸೂಪರ್ ಆಗಿರುವಂತಹ ಖಡಕ್ಕಾಗಿರುವಂತಹ ಮಾವಿನಕಾಯಿ ಚಟ್ನಿ ರೆಡಿ ಆಗಿದೆ. ಇದಕ್ಕೆ ನಾವು ಮತ್ತೆ ರಾ ಮಾವಿನಕಾಯಿ ಇರುತ್ತಲ್ಲ, ಅದನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೂ ತುಂಬ ಸೂಪರ್ವಾಗಿರುತ್ತೆ. ಇವಾಗ ಇದಂತೂ ನಿಮಗೆಲ್ರಿಗೂ ಗೊತ್ತಾಗಿರುತ್ತೆ, ಎಲ್ರಿಗೂ ತುಂಬಾ ಇಷ್ಟ ಇರುತ್ತೆ. ನಾವು ಹಸಿ ಮಾವಿನಕಾಯಿ ತಿನ್ನಬೇಕು ಅಂತಿದ್ರೆ ಅದನ್ನ ಸ್ವಲ್ಪ ಕಟ್ ಮಾಡಿಬಿಟ್ಟು ಅದಕ್ಕೆ ಒಂಚೂರು ಖಾರ ಪುಡಿ, ಉಪ್ಪು ಹಾಕ್ಕೊಂಡು ಆ ಫ್ಲೇವರಲ್ಲಿ ತಿಂತಾಯಿದ್ರೆ ಸೂಪರ್ ಆಗಿರುತ್ತೆ. ನಾರ್ಮಲ್ ಆಗಿ ನಾವು ತಿನ್ನೋದಕ್ಕಿಂತ ಮಾವಿನಕಾಯಿ ತಿನ್ನುವಾಗ ಸ್ವಲ್ಪ ಉಪ್ಪಿನ ಪುಡಿ, ಖಾರ ಪುಡಿ ಹಾಕ್ಕೊಂಡು ತಿಂದರೆ
ಬಾಡಿ ಡಿಹೈಡ್ರೇಷನ್ ಆಗೋದಲ್ಲ ಅವರಿಗೆ ತುಂಬಾ ಒಳ್ಳೆಯದು. ಯಾಕಂತಂದರೆ ಮಾವಿನಕಾಯಿಯಲ್ಲಿ ಸೋಡಿಯಮನ್ನು ಕಂಟ್ರೋಲ್ ಮಾಡುವಂತಹ ಶಕ್ತಿ ಇರುತ್ತೆ. ಈ ಸಲಾಡನ್ನು ಇನ್ನೊಂದು ಥರ ಕೂಡ ಮಾಡ್ಬೋದು. ಚಿಕ್ಕದಾಗಿ ಮಾವಿನಕಾಯಿನ ಕಟ್ ಮಾಡಿಕೊಂಡು ಅಥವಾ ಉದ್ದ ಪೀಸ್ ಮಾಡಿಕೊಂಡು ಅದಕ್ಕೆ ಕಾಳುಮೆಣಸಿನ ಪುಡಿ, ಉಪ್ಪು ಮತ್ತು ಹನಿ ಹಾಕ್ಕೊಂಡು ಬೇಕಾದರೂ ತಿನ್ಬೋದು. ಹೊಟ್ಟೆ ಸರಿ ಇಲ್ಲದಿದ್ದವರಿಗೆ ಅಥವಾ ಮಲಬದ್ಧತೆ ಪ್ರಾಬ್ಲಮ್ ಇರುತ್ತಲ್ಲ ಅವರಿಗೆ ಈ ಥರ ಸಲಾಡ್ ಮಾಡಿ ತಿಂದರೆ ಹೊಟ್ಟೆ ಕ್ಲೀನ್ ಆಗುತ್ತೆ. ನಮ್ಮ ಲಿವರಲ್ಲಿ ಈ ಟಾಕ್ಸಿನ್ಸ್ ಏನಾದರೂ ವಿಷಕಾರಿ ಅಂಶ ಇದ್ದರೆ ಈ ಥರ ಸಲಾಡ್ ತಿನ್ನೋದ್ರಿಂದ ಹೊಟ್ಟೆನ ಕಂಪ್ಲೀಟಾಗಿ ಕ್ಲೀನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇವಾಗ ಮಾವಿನಕಾಯಿ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿರಬೇಕಾಗಿರುವಂತಹ ಒಂದೆರಡು ಟಿಪ್ಸನ್ನು ನಾನು ಹೇಳ್ತಾ ಇದ್ದೀನಿ. ಅದೇನಂತಂದರೆ ಮಾವಿನಕಾಯಿ ತಿನ್ನೋಕ್ಕಿಂತ ಮುಂಚೆ ನಾವು ಯಾವತ್ತೂ ಕಟ್ ಮಾಡಿ ಅದರ ತೊಟ್ಟನ್ನು ಕಟ್ ಮಾಡಿ ಸೊನೆ ಇರುತ್ತಲ್ವ ಅದನ್ನ ಕಂಪ್ಲೀಟಾಗಿ ಡ್ರೈ ಮಾಡಿ ತೊಳೆದು ಆಗ್ಬೋದು ಅಥವಾ ಬಟ್ಟೆ ಅಥವಾ ವೇಸ್ಟ್ ಪೇಪರಲ್ಲಿ ಒರೆಸ್ಬಿಟ್ಟು ಸೋನೆ ಕಂಪ್ಲೀಟಾಗಿ ಡ್ರೈ ಆದ ನಂತರನೇ ನೀವು ಫಸ್ಟ್ ಕಟ್ ಮಾಡಿದಾಗ ಇದರಲ್ಲಿ ಸೊನೆ ಬರುತ್ತೆ. ಇದನ್ನ ಪೇಪರಲ್ಲಿ ಒತ್ಬಿಟ್ಟು ತೆಗಿಬೋದು, ವಾಶ್ ಮಾಡಿ ತೆಗಿಬೋದು ಅಥವಾ ಒಂದು ಸ್ವಲ್ಪ ಹೊತ್ತು ನಾವು ಹಾಗೆ ರೂಮ್ ಟೆಂಪ್ರೇಚರಲ್ಲಿ ಇಟ್ಟರು ಸೋನೆ ಡ್ರೈ ಆಗುತ್ತೆ. ಸೋನೆ ಡ್ರೈ ಆದ ನಂತರನೇ ನಾವು ಮಾವಿನಕಾಯಿನ ತಿನ್ನಬೇಕು. ಇನ್ನೊಂದು ಮುಖ್ಯವಾದ ಅಂಶ ಏನು ಅಂತಂದರೆ ಮಾವಿನಕಾಯಿ ತಿನ್ನುವಾಗ, ಹಸಿ ಮಾವಿನಕಾಯಿ ತಿನ್ನುವಾಗ ತಿಂದ ನಂತರ ಯಾವತ್ತೂ ನಾವು ತಣ್ಣೀರನ್ನು ಕುಡಿಬಾರ್ದು. ತಿಂದ ಕೂಡಲೇ ತಣ್ಣೀರನ್ನು ಕುಡಿಬಾರ್ದು. ಶೀತ ಆಗ್ಬೋದು, ಇಲ್ಲ ಇಂಡೈಜೆಷನ್ ಪ್ರಾಬ್ಲಮ್ ಆಗ್ಬೋದು. ನಾವು ಮಾವಿನಕಾಯಿ ತಿಂದು ನೀರು ಕುಡಿಲೇಬೇಕು ಅಂತ ಅನಿಸಿದರೆ ಸ್ವಲ್ಪ ಬಿಸಿ ಇರುವ ನೀರನ್ನೇ ಕುಡಿಯಿರಿ. ಇದರೆಲ್ಲ ಸೂಪರ್ ಆಗಿರುವಂತಹ ಮಾವಿನಕಾಯಿ ರೆಸಿಪೀಸ್ ಮತ್ತು ಮಾವಿನಕಾಯಿ ತಿನ್ನುವಾಗ ನಾವು ಪಾಲಿಸಬೇಕಾಗಿರುವಂತಹ ಕೆಲವೊಂದು ಟಿಪ್ಸ್. ಈ ವಿಡಿಯೋದಿಂದ ತುಂಬ ಜನರಿಗೆ ಹೆಲ್ಪ್ ಆಗ್ಬೋದು. ನೀವು ನೋಡೋದು ಮಾತ್ರ ಅಲ್ಲದೆ ಶೇರ್ ಕೂಡ ಮಾಡಿ. ಇನ್ನು ನಾನು ತುಂಬಾ ಇಂಪಾರ್ಟೆಂಟಾಗಿ ಹೇಳಬೇಕು ಏನು ಅಂತಂದರೆ ಮಾವಿನಕಾಯಿಯಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ಸೋಡಿಯಂ ಅಂಶ ಜಾಸ್ತಿ ಇರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ದೇಹದಲ್ಲಿ ವೃದ್ಧಿ ಮಾಡಲಿಕ್ಕೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಅದಾದ ನಂತರ ಈ ಸೆಕೆಗಾಲದಲ್ಲಿ ಬಾಡಿ ಡಿಹೈಡ್ರೇಷನ್ ಆಗುತ್ತೆ ಅಲ್ವಾ, ನೀರಿನ ಅಂಶ ಕಮ್ಮಿ ಆದಾಗ ಮಾವಿನಕಾಯಿ ತಿನ್ನೋದ್ರಿಂದ ನಿಮಗೆ ಎನರ್ಜಿ ಬರುತ್ತೆ. ಅಂದರೆ ಬೆವರಿಗೆ ನಮ್ಮ ಸೋಡಿಯಂ ಎಲ್ಲ ಬಾಡಿಯಲ್ಲಿರುವಂತಹ ಸೋಡಿಯಂ ಲಾಸ್ ಆದಾಗ ಮಾವಿನಕಾಯಿ ತಿನ್ನೋದ್ರಿಂದ ಆ ಸೋಡಿಯಂ ಅಂಶ ರೀಜನ್ರೇಟ್ ಆಗಿ ಮತ್ತೆ ನಮ್ಮ ದೇಹಕ್ಕೆ ಮತ್ತೆ ಎನರ್ಜಿ ಸಿಗುತ್ತೆ, ಚೈತನ್ಯ ಸಿಗುತ್ತೆ. ಅದೇ ಥರ ಇದು ಕಣ್ಣಿಗೆ, ಸ್ಕಿನ್ನಿಗೆ ಟೋಟಲ್ ಆಗಿ ಮಾವಿನಕಾಯಿನ ಸಮ್ಮರ್ ಸೀಸನಲ್ಲಿ ತಿನ್ನೋದು ತುಂಬಾ ಅಂದರೆ ತುಂಬಾ ಒಳ್ಳೆಯದು. ನನ್ನ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನೆಲ್ಲ ವೀಡಿಯೋಸ್ನ ನೋಡಿ ರೆಸಿಪೀಸ್ನ ಶೇರ್ ಮಾಡಿ ಕೂಡ ಹಾಗೆಯೇ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.